ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಗ್ಲನ್ ಮಾತ ಮೋಕೆಳೆತ್ಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚಾలను ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಾಲ್ಗೆ ಸ್ವಾಗತ. ಕುಡ್ಲದ ಕರಾವಳಿ ಕಾಲೇಜಿಲೆದ ಸಮೂಹದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಲೇಸ್ ನೀರ್ಮಾರ್ಗ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶನಿವಾರ ನಡೆದವು. ಕುಡ್ಲದ ಕರಾವಳಿ ಕಾಲೇಜಿಲೆದ ಸಮೂಹದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಲೇಸಿನ ನೀರುಮಾರ್ಗದ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶನಿವಾರ ನಡೆಪಾಯಿರು. ಕಾಲೇಜಿಲೆದ ಸಮೂಹದ ಆಡಳಿತ ಮಂಡಳಿ ಜಿಆರ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರು ಎಸ್ ಗಣೇಶ್ ರಾವ್ ಲೇಸಿನ ತುಡರ್ ಬೆಳಗಾದು ಉದೀಪನ ಮಲ್ತದು. ವಿದ್ಯಾರ್ಥಿಲಿನ ಪ್ರತಿಭೆಗೆ ಉತ್ತೇಜನ ಕೊರ್ಪುನ ಉದ್ದೇಶಾರ್ಥ ಈ ಸಾಧನಾ ಪ್ರಶಸ್ತಿಲೇನು ಕೊರೊಂದುಲ್ಲ. ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಜಗತ್ತಡು ಕಲ್ಪನೆಗೆ ಮಾತ್ರ ಸೀಮಿತ ಬಂದೆ ಬೇತೆ ಸೃಜನಶೀಲ ಚಟುವಟಿಕೆಲ್ಲ ತೊಡಗಿಸಾವುಡು ಪಂಡದು ತೀರ್ಪಾಯಿರು. Heartily congratulations for not only conducting this award ceremony but also participating actively throughout the year in various activities. Students, education alone will not make much changes. I've been telling from many years, not only telling but experiencing, practicing education with common sense, education with the discipline, education with involvement can get tremendous results in your personal and social life. Any college will get a degree, any college will get a post-graduation degree. What makes difference is whether you have only bookish knowledge or the professional subject knowledge coupled with common sense. What is common sense? Why this award ceremony? Why Kaizen? Why sports day? Why so much of pressure everywhere? Pressure, enjoyment, involvement, commitment, continuity. Because that is life. Life is never stagnant. Life is never fixed like your fast food. It is flexible. There will be a lot of ups and downs in everybody's life. We always hope, pray, expect that always we should have ups, but there will be downs, there will be accidents, there will be tragedies. To equip and face such events, we need to have the confidence and we need to have the sweet memories. That confidence comes with extracurricular activities, whether it is sports, whether it is any other competition, whether it is drawing, dancing, singing, eating. Everywhere fun-filled attitude is important. What's happening if you ask your parents, they will say youngsters are not good. If you have grandfather or grandchildren, if you ask them, they will tell their children were not good. Actually, nobody is bad. It is the changes, it is the generation gap which makes or which develops that feeling. ಕರಾವಳಿ ಕಾಲೇಜಿಲೆದ ಸಮೂಹದ ನಿರ್ದೇಶಕರು ಶ್ರೀಮತಿ ಲತಾ ಜಿ ರಾವ್ ಲೇಸಡು ಮಲ್ಲವಿನ್ಯರಾದ ಪಾಲ್ಪಡೆದಿದ್ದರು. ಕರಾವಳಿ ಕಾಲೇಜಿಲೆದ ಸಮೂಹದ ಬೇರೆ ಬೇರೆ ಕೋರ್ಸುಲೆದ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ರೀಡೆ ಬೊಕ್ಕ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಮಲ್ತದು ವಿಜೇತರಾಯಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿನ ಒಪ್ಪೆಯಾಯಿರು. The Academic Proficiency Award for third year BSc in Fashion Design goes to Nayak Nikita Madhava. The academic topper of second year BSc Fashion Design goes to Mariamma Habia. The Proficiency Award for first year BSc Fashion Design goes to Shushma. Year
BHM goes to Nikshita Shetty. The Proficiency Award ಕರಾವಳಿ ಕಾಲೇಜಿಲದ ಸಮೂಹದ ಬೇತೆ ಬೇತೆ ಪದವಿ ಪರೀಕ್ಷೆಡ್ ರ್ಯಾಂಕ್ ಪಡೆಯಿನ ವಿದ್ಯಾರ್ಥಿಗಳಿಗೆ ಅಕ್ಲೇನ ವಿಶೇಷ ಸಾಧನೆಯನ್ನು ಗುರುತಿಸಾದ GR ಎಜುಕೇಷನ್ ಟ್ರಸ್ಟ್ ವತಿರ್ದು ಬಂಗಾರದ ಪದಕನ್ನು ಕೊಟ್ಟು ಗೌರವಿಸಾಯಿರು. ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದ ಪ್ರಾಂಶುಪಾಲರು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಫಾರ್ಮಸಿ ಕಾಲೇಜು ಪ್ರಾಂಶುಪಾಲರು ಡಾಕ್ಟರ್ ರವಿಕುಮಾರ್, ನರ್ಸಿಂಗ್ ಸೈನ್ಸಸ್ ಕಾಲೇಜಿದ ಪ್ರಾಂಶುಪಾಲರು ಪ್ರೊಫೆಸರ್ ಭಾಗೀರಥಿ, ಡಾಕ್ಟರ್ ರಘುಚಂದ್, ಕರಾವಳಿ ಕಾಲೇಜ್ದ ಪ್ರಾಂಶುಪಾಲರು ಪ್ರೊಫೆಸರ್ ಮೋಹನ್ ನಾಯ್ಕ್, ವಿದ್ಯಾರ್ಥಿ ಕ್ಷೇಮ ಪರಿಪಾಲನಾಧಿಕಾರಿ ಪ್ರೊಫೆಸರ್ ಜೀಶನ್ ಇಂಚಿತ್ತಿ ಪ್ರಮುಖರು ಲೇಸು ಗದಿಗೆಡೆತ್ತರು. ರಕ್ಷಿತಾ ಸಿ ಸಭೆ ನಿಂತ್ಕೊಂಡಿರು, ಶ್ವೇತಾ ಸಭೆ ಸುಧಾರಿಕೆ ಮಲ್ತೆರು, ಆಶುರ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲ್ಗೂ ಸ್ವಾಗತ. ಯಕ್ಷಧ್ರುವ ಪಟ್ಲ ಸಂಭ್ರಮ 2024 ಮೇ 26 ತಾರೀಕಿಗೆ ಅಡ್ಯಾರ್ ಗಾರ್ಡನ್ ನಡಪೆರಗೊಂಡು ಪಣದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ರು ಸುದ್ದಿಗೋಷ್ಠಿ ತೆರಿಪಾದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ದ ನಿರಲ್ಡ್ ಯಕ್ಷಧ್ರುವ ಪಟ್ಲ ಸಮಾರಂಭ 2024 ಅಡ್ಯಾರ್ ಗಾರ್ಡನ್ ಮೇ 26 ತಾರೀಕಿಗೆ ಐತಾರ ನಡಪೆರಗೊಂಡು ಪಂಡು ತೆರಿಪಾಯಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ರು ಕಾಂಡೆ 7:45 ಚೌಕಿ ಪೂಜೆ ಅಬ್ಬರ ತಾಳ ಅವಿರ್ದ ಬೊಕ್ಕ ಮಹಿಳಾ ಯಕ್ಷಗಾನ ನಡಪೆರ ಒರ್ಮ ಗಂಟೆಗೆ ಉದಿಪನ ಲೇಸು ನಡಪೆರ ಎಡನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಲಿನ ದಿವ್ಯ ಉಪಸ್ಥಿತಿಡ್ ಶ್ರೀ ಕ್ಷೇತ್ರ ಕಟೀಲ್ದ ವೆಂಕಟರಮಣ ಅಸ್ರಣ್ಯರು ಆಶೀರ್ವಚನ ಕೊರಿಯರವುಲ್ಲೇರು. ಮುಂಬೈ ಹೇರಂಬ ಕೆಮಿಕಲ್ ಇಂಡಸ್ಟ್ರಿ ಸಂಸ್ಥೆದ CMD ಕೂಡೂರು ಕನ್ಯಾನ ಸದಾಶಿವ ಶೆಟ್ರು ಉದಿಪನ ಮಲ್ಪೆರ ಉಲ್ಲೇರು. ಆರೋಗ್ಯ ಶಿಬಿರನು ಡಾಕ್ಟರ್ ರವೀಶ್ ತುಂಗ ಉದಿಪನ ಮಲ್ಪೆರ ಉಲ್ಲೇರು. ರಕ್ತದಾನ ಶಿಬಿರನು ಡಾಕ್ಟರ್ ಶ್ರೀಧರ್ ಉದಿಪನ ಮಲ್ಪೆರ ಉಲ್ಲೇರು. ಉಚಿತ ಕಣ್ಣು ಪರೀಕ್ಷೆ ಕನ್ನಡಕ ವಿತರಣೆಲ ನಡಪೆರ ಉಂಡು. ಕಾಣೆ 11 ಗಂಟೆಗೆ ಯುವ ಭಾಗವತರಿರ್ದು ಗಾನ ವೈಭವ ನಡಪೆರ ಉಂಡು. ಮಧ್ಯಾಹ್ನ 2:30 ಗಂಟೆಗೆ ಯಕ್ಷಧ್ರುವ ಯಕ್ಷ ಶಿಕ್ಷಣ ವಿದ್ಯಾರ್ಥಿಲಿರ್ದು ಯಕ್ಷಗಾನ ಪ್ರದರ್ಶನ ನಡಪೆರ ಉಂಡು. 3:30 ಗಂಟೆಗೆ ಪಾರಂಪರಿಕ ಯಕ್ಷಗಾನ ಕಿರಾತಾರ್ಜುನ ಪ್ರದರ್ಶನ ಉಂಡು. 5ನೇ ಕಾಲಕ್ಕೆ ಸಭೆ ರೇಸು ನಡಪೆರ ಉಂಡು. ವಿಶೇಷ ಅತಿಥಿಯಾದ ಚಲನಚಿತ್ರ ನಟೆ ಕಿಚ್ಚ ಸುದೀಪ್ ಪಾಲ್ಪಡೆಯರ ಉಲ್ಲೇರು. ಲೇಸ್ಟ್ ರಾಮಚಂದ್ರ ಹೆಗಡೆ ಕೊಂಡದ ಕುಳಿಯೇರನು 2024 ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕುರಿತು ಗೌರವಿಸಾಯರೆ ಉಲ್ಲಪಣ್ಣ ತೆರಿಪಾಯರು. ಅದು ಅಧ್ಯಾಯ ಒಂದು ಹಾಲ್ನ ಒಳಗೆ ನಮ್ಮ ಕಾರ್ಯಕ್ರಮಗಳು ಮತ್ತೆ ಹೊರಗಡೆ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಅಲ್ಲಿ ಇದೆ. ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಎಷ್ಟೇ ಜನ ಬಂದರೂ ಕೂಡ ಅಲ್ಲಿ ರಾಜ್ಯ ಪೂಜಾ ಏಕಾಂಬ ಪ್ರತಿ ವರ್ಷ ಕೂಡ ನಮಗೆ ಅದರ ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡಿಕೊಡೋದು ನಮ್ಮ ಫೌಂಡೇಶನ್ ನ ಜೊತೆ ಕಾರ್ಯದರ್ಶಿಗಳಾದಂತಹ ರಾಜೀವ್ ಪೂಜಾರಿ ಅವರು ಅವರೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಸುದೀಪ್ ಅವರು ಬರ್ತಾರೆ. ನಿನ್ನೆ ತಾನೇ ಅವರನ್ನು ಭೇಟಿ ಮಾಡಿ ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಅಂದಾಜು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ರಕ್ತದಾನ ಶಿಬಿರ ಅದು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದಾರೆ. ಎಲ್ಲ ರಾಜ್ಯ ಹಾರ್ಟ್ ಇಂದ ಹಿಡಿದು ECG ಇಂದ ಹಿಡಿದು ಬ್ಲಡ್ ಟೆಸ್ಟ್ ಮತ್ತೆ ರಕ್ತದಾನ ಶಿಬಿರ ಮತ್ತೆ ಕನ್ನಡಕ ಉಚಿತ ಕಣ್ಣಿನ ತಪಾಸಣೆ, ಉಚಿತ ಕನ್ನಡ ವಿತರಣೆ ಎಲ್ಲ ಬಂದಂತಹ ಕಲಾವಿದರಿಗೆ ಆ ಪ್ರಯೋಜನಗಳು ಸಿಗ್ತದೆ. ಶುಗರ್ ಗೆಸ್ಟ್ ಅದು ಇದೆಲ್ಲ ಹೇಳ್ತಿತ್ತು. ಉಚಿತ ಕನ್ನಡ ಬೋರ್ಡ್ ಸಿಗ್ತದೆ. ಪಟ್ಟ ಪ್ರಶಸ್ತಿ ಕೊಂಡದ ಕೊಡಿ ರಾಮಚಂದ್ರ ಹೆಗಡೆ ಅವರಿಗೆ ಪಟ್ಟ ಪ್ರಶಸ್ತಿ ನಡಲಿಕ್ಕೆ ದಂಪತಿ ಸಮೇತ ಬರ್ತಾರೆ. ಮತ್ತೊಬ್ಬರು ನಮ್ಮ ಮಹಾಪೋಷಕರು ದಿವಾಕರ್ ಕಟೀಲ್, ಈ ದಂಪತಿಗಳಿಗೆ ಕೂಡ ಮಹಾಪೋಷಕ ಪ್ರಶಸ್ತಿ. ಈ 2 ಪ್ರಶಸ್ತಿಗಳು ನಮ್ಮ ಫೌಂಡೇಶನ್ ನ ಮುಖ್ಯ ಕಾರ್ಯಕ್ರಮ. ಆನಂತರ ಎಲ್ಲ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಕಲಾವಿದರು ಅವರೆಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ಉಲ್ಲೇಖ ಇದೆ. 2024 ಸಾಲದ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿನ CA ದಿವಾಕರ್ ರಾವ್ ಬೊಕ್ಕ ಶ್ರೀಮತಿ ಶೈಲಾ ದಿವಾಕರ್ ಪಡೆಯರ ಉಲ್ಲೇರು. ಅಂಚನೆ ಬೇತೆ ಬೇತೆ ಕ್ಷೇತ್ರದಲ್ಲಿ ಸಲ್ಲಿಸಾಯಿನ ಗಣನೀಯ ಸೇವೆಯನ್ನು ಗುರುತಿಸಾದ 18 ಜನ ಕಲಾ ಗೌರವವನ್ನು ಸ್ವೀಕರಿಸಾಯರೆ ಉಲ್ಲೇರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 8 ವರ್ಷಲಿಡು ಸುಮಾರು 15 ಕೋಟಿ ರೂಪಾಯಿ ಮೊತ್ತದ ಸೇವಾ ಯೋಜನೆಯನ್ನು ಅನುಷ್ಠಾನ ಮಾಡ್ತದಂಡು. ಪಟ್ಲ ಯಕ್ಷಾಶ್ರಯದ ಮೂಲಕ 20 ಇಲ್ಲಲೆ ನಿರ್ಮಿಸಾದ ಕಲಾವಿದರಿಗೆ ಒಪ್ಪ್ಯಾದನು. ಪದ್ರಾಡಿ ಇಲ್ಲಲು ನಿರ್ಮಾಣ ಹಂತದ ಅಖೇರ್ದ ಹಂತಡುಂಡು. ಗೃಹ ನಿರ್ಮಾಣ ಯೋಜನೆಡು 152 ಕಲಾವಿದರಿಗೆ ತಲಾ 25,000 ಇಲ್ಲು ರಿಪೇರಿಗೆ ಸಗಾಯಧನನು ಒಪ್ಪ್ಯಾದನು. 150 ಜನ ದಿಂಜ ಅಶಕ್ತ ಕಲಾವಿದರಿಗೆ 50,000 ವಿತರಿಸಾದನು ಪಣದ ಸೇವಾ ಯೋಜನೆದ ಬಗೆಟ್ ಪಟ್ಲ ಸತೀಶ್ ಶೆಟ್ರ ವಿವರ ಕುರಿಯರು.
ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಕೆ ಭಂಡಾರಿ, ಕೋಶಾಧಿಕಾರಿ ಸಿಎ ಸುದೇಶ್ ಕುಮಾರ್ ರೈ, ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ, ಬಾಳ ಜಗನ್ನಾಥ್ ಶೆಟ್ಟಿ, ಪ್ರದೀಪ್ ಆಳ್ವಕದ್ರಿ, ಉಪಾಧ್ಯಕ್ಷರು ಡಾಕ್ಟರ್ ಮನು ರಾವ್, ಜೊತೆ ಕಾರ್ಯದರ್ಶಿ ರಾಜೀವ್ ಪೂಜಾರಿ ಕೈಕಂಬ, ರವಿ ಶೆಟ್ಟಿ ಅಶೋಕ್ ನಗರ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಇರುವ ಯಕ್ಷ ಪ್ರತಿಭೆಯನ್ನು ಅನಾವರಣಗೊಳಿಸಲು ಕಳೆದ ವರ್ಷ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ನಡೆಸಿದ್ದರು. ಈ ಕಾರ್ಯಕ್ರಮದ ಒಂದು ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ಪಟ್ಲ ಯಕ್ಷ ಶಿಕ್ಷಣ ಒಂದು ಅಭಿಯಾನ ಆರಂಭ ಆಗಿ ಪಣಂಬೂರ್ ವಾಸ್ ಐತಾಳ್ ಅವರ ಸಂಚಾಲಕತ್ವದಲ್ಲಿ ಸುಮಾರು 3,500 ವಿದ್ಯಾರ್ಥಿಗಳು ಈ ಅಕಾಡೆಮಿಕ್ ಇಯರ್ ಅಲ್ಲಿ ಯಕ್ಷ ಶಿಕ್ಷಣವನ್ನು ಪಡೆದಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಒಂದು ಸಮಾವೇಶವನ್ನು ಕೂಡ ನಾವು ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿದ್ದೆವು. 1,700 ವಿದ್ಯಾರ್ಥಿಗಳು ಒಂದೇ ದಿನ ಯಕ್ಷಗಾನದ ವೇಷ ಧರಿಸಿ ಅವರ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದು ಒಂದು ಯಕ್ಷಗಾನ ಕ್ಷೇತ್ರದ ಸಾರ್ವಕಾಲಿಕ ಇತಿಹಾಸ. 1,700 ಮಕ್ಕಳು, ಹೈಸ್ಕೂಲ್ ಮಕ್ಕಳು ಒಂದೇ ದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ. ಈ ಬಾರಿಯ ಪಟ್ಟ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳ 3 ಯಕ್ಷ ಶಿಕ್ಷಕರ ನಿರ್ದೇಶನದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ವಿದ್ಯಾರ್ಥಿಗಳ ಒಂದು ಕಲಾ ಪ್ರತಿಭೆಗೆ ಅವಕಾಶವನ್ನು ನೀಡಲಾಗಿದೆ. ಅಂದರೆ ಹೊಸ ಪೀಳಿಗೆ ಯಕ್ಷರಂಗದತ್ತ ಆಕರ್ಷಿತರಾಗಿ ಬರಬೇಕು. ಈ ಉದ್ದೇಶದಿಂದ ಆರಂಭವಾದಂತಹ ಯಕ್ಷ ಶಿಕ್ಷಣದಲ್ಲಿ ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ಕರಾವಳಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಭಾಗ ಅಂತ ನಮ್ಮ ವ್ಯಾಪ್ತಿಯಲ್ಲಿರುವಂತಹದ್ದು. ಆದರೆ ಈ ಯಕ್ಷ ಶಿಕ್ಷಣದ ಮೂಲಕ ಹೆಚ್ಚಾಗಿ ವಸತಿ ಶಾಲೆಗಳಲ್ಲಿ ಇರುವಂತಹ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಯಕ್ಷಗಾನದ ಆ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಯಕ್ಷಗಾನ ವೇಷಧಾರಿಗಳಾಗಿ ರೂಪುಗೊಳ್ಳುತ್ತಿರುವುದು ಕೂಡ ಒಂದು ಸಾಧನೆ ಹೌದು. ಬಡಗುತಿಟ್ಟಿನಲ್ಲಿ ಆ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಶಾಲಾ ಮಟ್ಟದಲ್ಲಿ ನಡೆದಿದ್ರು ಕೂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಈ ಒಂದು ಅಭಿಯಾನದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ತೆಂಕುತಿಟ್ಟಿನ ಒಂದು ಯಕ್ಷ ಶಿಕ್ಷಣವನ್ನು ಪಡೆಯುವುದಕ್ಕೆ ಸಾಧ್ಯವಾಗಿದೆ. ಆದರೆ ಇದರ ಸಂಪೂರ್ಣ ವೆಚ್ಚವನ್ನ ನಮ್ಮ ಪಟ್ಲ ಟ್ರಸ್ಟ್ ವಹಿಸ್ತದೆ. ಅಂದ್ರೆ ಯಾವುದೇ ಕಲಾವಿದರು ಕೂಡ ₹1 ಕೂಡ ಇದಕ್ಕೆ ಕಟ್ಟಲಿಕ್ಕಿಲ್ಲ. ಸಂಪೂರ್ಣ ಅದರ ಪ್ರೀಮಿಯಂ ಅಮೌಂಟ್ ಅನ್ನ ನಮ್ಮ ಟ್ರಸ್ಟ್ ಕಟ್ತದೆ. ಇದರಲ್ಲಿ ಏನು ಸವಲತ್ತಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಯಾವುದೇ ಒಂದು ಕಲಾವಿದ, ಈಗ ನವನೀತನ ಹೇಳಿದಾಗಿ ಅದು ಯಕ್ಷಗಾನ ಆಗಲಿ, ರಂಗಭೂಮಿ ಆಗಲಿ, ಅಥವಾ ಕಂಬಳ ಕ್ಷೇತ್ರದಲ್ಲಿ ಆಗಲಿ, ದೈವರಾಧನ ಕ್ಷೇತ್ರದಾಗಲಿ, ಅವರಿಗೆ ಯಾವುದೇ ಒಂದು ಅಪಘಾತ ಆಗಿ ಆಸ್ಪತ್ರೆಗೆ ಸೇರಿಸಲ್ಪಟ್ಟ ಸಂದರ್ಭದಲ್ಲಿ ಅವರ ಚಿಕಿತ್ಸೆಗೆ ₹60,000 ನಮ್ಮ ಟ್ರಸ್ಟಿನ ವತಿಯಿಂದ ನೀಡಲಾಗ್ತದೆ. ಅಂದ್ರೆ ಈ ವಿಮಾ ಯೋಜನೆಯಲ್ಲಿ ನಾವೆಲ್ಲ ಕಲಾವಿದರ ಶಿವಭ್ಯತೆಯನ್ನು ನಾವು ಬಯಸ್ತೇವೆ. ಯಾವುದೇ ಕಲಾವಿದರಿಗೆ ಏನಾಗಬಾರ್ದು. ಆದರೂ ಕೂಡ ದುರದೃಷ್ಟವಶ ಏನಾದರೂ ಒಂದು ಕಲಾವಿದನ ಮರಣ ಸಂಭವಿಸಿದಲ್ಲಿ ಆ ಕುಟುಂಬಕ್ಕೆ ₹10 ಲಕ್ಷ ಒಂದು ಪರಿಹಾರ ದೊರೆಯುತ್ತದೆ. ಆಕ್ಸಿಡೆಂಟಲ್ ಅಪಘಾತಕ್ಕೆ ಮಾತ್ರ ಇದು ಅಪಘಾತ ವಿಮಾ ಯೋಜನೆ. ಅದು ಅಪಘಾತ ಅಂತ ಹೇಳಿದ್ರೆ ಕೇವಲ ವಾಹನ ಅಪಘಾತ ಮಾತ್ರ ಅಲ್ಲ, ಇದರಲ್ಲಿ ವಿದ್ಯುತ್ ಶಾಕ್ ಬರ್ತದೆ, ವಿಷ ಮುಟ್ಟದೆ ಹಾವು ಕಚ್ಚಿದ್ರೆ ಬರ್ತದೆ, ಅಥವಾ ಇಲ್ಲಾದ್ರೂ ಬಿದ್ದರೆ ಬರ್ತದೆ, ಆಕಸ್ಮಿಕವಾಗಿ ಮರಣ ಆದಂಥ ಸಂದರ್ಭದಲ್ಲಿ. ಅದು ಅಲ್ಲದೆ ಯಾವುದೇ ಸಂದರ್ಭದಲ್ಲಿ ಕೂಡ ಅಪಘಾತಕ್ಕೆ ಒಳಗಾಗಿ ಯಾವುದೇ ಅಂಗಮೂನವಾದಲ್ಲಿ ತಕ್ಷಣ ₹10 ಲಕ್ಷ ಕೂಡ, ಕೇವಲ ಮರಣ ಮಾತ್ರ ಅಲ್ಲ, ಅಂಗಮೂನದಲ್ಲಿ ಕೂಡ ₹10 ಲಕ್ಷ ಒಂದು ಕಲಾವಿದನ ಕುಟುಂಬಕ್ಕೆ ಸಿಗ್ತದೆ. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಯಾವುದೇ ಕಲಾವಿದನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿದ್ರೆ ಆ ಸಂದರ್ಭದಲ್ಲಿ ₹1 ಲಕ್ಷ ಶಿಕ್ಷಣ ವೆಚ್ಚಕ್ಕಾಗಿ ದೊರಕುತ್ತದೆ. ಮಾತ್ರ ಅಲ್ಲ, ಅದು ಒಂದು ಅವರ ಅಂತ್ಯಕ್ರಿಯೆಗಾಗಿ ಒಂದು ₹25,000 ಒಂದು ವೆಚ್ಚ. ಹಾಗೆ ಇದರಲ್ಲಿ ತುಂಬಾ ಸವಲತ್ತಿದೆ. ಆಂಬ್ಯುಲೆನ್ಸ್ ಖರ್ಚು ಅಂತೇಳಿ ಒಂದು ₹10,000. ಒಂದು ವೇಳೆ ನಮ್ಮ ವ್ಯಾಪ್ತಿ ಮೀರಿ ಹೊರ ರಾಜ್ಯದಲ್ಲಿ ಅಥವಾ ಹೊರ ಪ್ರದೇಶದಲ್ಲಿ ಏನಾದರೂ ಅಪಘಾತ ಸಂಭವಿಸಿದಲ್ಲಿ ₹26,000 ಇನ್ನೊಂದು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಆ ಒಂದು ದೇಹವನ್ನು ತರಲಿಕ್ಕೆ. ಸುದ್ದಿಗೊಂಚಲ್ಗೆ ಸ್ವಾಗತ. ಬಂಟ್ಸ್ ನೌ ಸಂಸ್ಥೆದ 15ನೇ ಸಂಭ್ರಮ ಅನುಬಂಧ ಬಂಟರತ್ನ ಬಂಟ ವಿಭೂಷಣ 2024 ಪ್ರಶಸ್ತಿ ಪ್ರದಾನ ಲೇಸು ರಂಜಿತ್ ಶೆಟ್ಟಿ ಕಾವೂರ್ರೆನ ನೇತೃತ್ವಡು ಕುಡ್ಲದ ಪುರಭವನಡು ಐತಾರ್ ನಡೆದನು. ಬಂಟ್ಸ್ ನೌ ಸಂಸ್ಥೆದ 15ನೇ ಸಂಭ್ರಮ ಅನುಬಂಧ 2024 ಬಂಟರತ್ನ 2024 ಬಂಟ ವಿಭೂಷಣ 2024 ಪ್ರಶಸ್ತಿ ಪ್ರದಾನ ಲೇಸು
ರಂಜಿತ್ ಶೆಟ್ಟಿ ಕಾವೂರಿನ ನೇತೃತ್ವದ ಕುಡ್ಲದ ಪುರಭವನಡು ಐತಾರ್ ನಡೆದದು. ವಿಶ್ವ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರ್, ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ, ಶ್ರೀದೇವಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಎ ಸದಾನಂದ ಶೆಟ್ಟಿ, ಮಾಜಿ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಅಪ್ಪಣ್ಣ ಹೆಗ್ಗಡ್ರು, कर्नल अगरी, जगजीवन भंडारलू, कर्नेरे विश्वनाथ शेट्टी, ಮುಂಬೈ ಬಂಟರ ಸಂಘದ ಅಧ್ಯಕ್ಷರು ಪ್ರವೀಣ್ ಭೋಜಶೆಟ್ಟಿ ಗುರ್ಕಾರ್ಮೆನ್ ವಹಿಸುತ್ತಿದ್ದರು. ಕಾರ್ಯಕ್ರಮದ ಪಾಲ್ಪಡೆಯಿನ ಮಾಜಿ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಸಮಾಜಡು ಎಡ್ಡ ಬೇಲ ಮಲ್ತಿನಕ್ಲಿನ ಗುರುತಿಸಾದ ಮಾನಾದಿಗೆ ಮಲ್ಪುನೆರ್ದು ಮಾನಾದಿಗೆ ಪಡೆಯಿನ ವ್ಯಕ್ತಿಲೆಗ್ಲ ನನಲಾತು ಬೇಲ ಮಲ್ಪುನ ಹುರುಪು ಬರ್ಪುಂಡು. ಈ ಕಾರ್ಯಕ್ರಮನ ವೀಕ್ಷಿಸಾಯಿನ ವ್ಯಕ್ತಿಲು ದುಂಬಗು ತಂಕ್ಲುರ ಎಡ್ಡ ಬೇಲ ಮಲ್ತಂಡ ತಂಕ್ಲೆಗ್ಲ ಮಾನಾದಿಗೆ ಮಲ್ಪೇರ್ ಪನ್ಪಿನ ಆತ್ಮವಿಶ್ವಾಸ ಬರ್ಪುಂಡು. ನರಮಾನಿಡ ತೃಪ್ತಿ ಬೊಕ್ಕ ಮಾನವೀಯತೆ ಪನ್ಪಿನ ರಡ್ಡು ಮೌಲ್ಯ ಉಪ್ಪುಡ್ಪಂಡು ತೆರಿಪಾಯರು. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವನ್ನುವ ಗುಂಪೇ ಇಲ್ಲ. ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಸೈಂಟಿಫಿಕ್ ಗ್ರೂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದರೆ ನಮ್ಮಲ್ಲಿ ಆ ಮಾನವೀಯತೆಯನ್ನ ಗುಣ ಇರಬೇಕು. ಬಂಧುಗಳೇ, ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದೇ ರೀತಿ ನಾನು ಶಾಲಾ ಕಾಲೇಜಿಗೆ ಮಕ್ಕಳ ಜೊತೆ ಸಂವಾದ ಮಾಡೋಕ್ಕೆ ಹೋಗುವಾಗ ನನ್ನದೇ ಆದ ಒಂದು ಸಂದೇಶವನ್ನು ಕೊಟ್ಟಿರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಇಲ್ಲ. ಕೊನೆಯದಾಗಿ ಒಂದು ವಿವರಣೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಡಿಗ್ರಿ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಆ್ಯಂಬಿಷನ್, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನ ಆಗಬೇಕು, ಏನೂ ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತು ಎಂದೂ ಸಂತಸ ತರಲ್ಲ ಅಂತ ಹೇಳಿ ಬಂಟರ ಸಮಾಜದಲ್ಲಿ ಈ ಎರಡು ಮೌಲ್ಯಗಳು ಮರುಸೃಷ್ಟಿಯಾಗಲಿ ಅಂತ ದೇವರಲ್ಲಿ ಕೇಳ್ಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಮತ್ತು ರಂಜಿತ್ ಶೆಟ್ಟಿ, ಶ್ರೀದೇವಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಸದಾನಂದ ಶೆಟ್ರ್ ಪಾತ್ರರೊಂದು ಇನಿ ಮಾನಾದಿಗೆ ಸ್ವೀಕಾರ ಮಲ್ತಿನಕ್ಲು ಒಂಜಿ ಕ್ಷೇತ್ರದ ಪೀಲಿಕ್ಲಾತೇರು ದುಂಬುದ ಕಾಲರ್ ದಿಂಚಲ ಎಡ್ಡ ರೀತಿಡು ಬೇಲ ಮಲ್ತಿನಕ್ಲೆಗ್ ಮಾನಾದಿಗೆನ ಮಲ್ತೊಂದು ಬೈದ. ಇನಿದ ಕಾರ್ಯಕ್ರಮ ಶ್ಲಾಘನೀಯ ಪಂಡ ತೆರಿಪಾಯರು. ಅಕ್ಕಲಕಲ ಕ್ಷೇತ್ರಡು ಅಕ್ಕಲಕಲ್ ಮಂದಿರ ಸಾಧನೆ ಗುರುತು ಮಲ್ತದು ಬಂಟದಂತ ಬಂಟ ವಿಭೂಷಣ 2024 ಕೊರಡುಂದಾಂಡ ಅಕ್ಕಲ ಆತೇ ಸಾಧನೆ ಮಲ್ದೇರು ಅಂಚೆನಕ್ಲೆ ಗುರುತು ಮಲ್ತದು ಒಂಜಿ ಸನ್ಮಾನ ಮಲ್ಪುನ ಉತ್ತಮ ಒಂಜಿ ಪರಂಪರೆ. ಅವು ಸನ್ಮಾನ ಇನಿ ಕೂಡ ಶುರುವಾತಿನತ್ತೆ ಆದಿಕಾಲದಿಂಚಲ ಎಡ್ಡೆ ಕೆಲಸ ಬಂದಾಗಲಿ ಸನ್ಮಾನ ಮಲ್ತೊಂದೇ ಬೈದಾರೆ. ಒಂದೇ ಪೊರ್ತು ಕರ್ನಲ್ ಅಗರಿ ಜಗಜೀವನ್ ಭಂಡಾರಿ, ಡಾಕ್ಟರ್ ಆರ್.ಕೆ. ಶೆಟ್ಟಿ, ಪ್ರವೀಣ್ ಶೆಟ್ಟಿ ಪುತ್ತೂರು, ಎಸ್.ಬಿ. ಶೆಟ್ಟಿಯರಿಗೆ ಬಂಟರತ್ನ 2024 ಪ್ರಶಸ್ತಿ ಕೊಡ್ದು ಗೌರವಿಸಾಯರು. ಗೌರವಾನ್ವಿತ ಪ್ರವೀಣ್ ಶೆಟ್ಟಿ ಪುತ್ತೂರು, ಪುಣೆ ಬಂಟರ ಸಂಘದ ಉಪಾಧ್ಯಕ್ಷರಾದಿತ್ತೊಂದು ತುಳುಕೂಟ. ಗೌರವಾನ್ವಿತ CA.S.B. ಶೆಟ್ಟಿ, ಹುಬ್ಬಳ್ಳಿ ಬಂಟರ ಸಂಘದ ಮಾಜಿ ರತ್ನ 2024. ವಿಶ್ವ ಶೆಟ್ಟಿ ಅಂಬಳಪಾಡಿ, ಮುರಳಿ ಮೋಹನ್ ಶೆಟ್ಟಿ, ರಾಜೇಂದ್ರ ವಿ ಶೆಟ್ಟಿ, ರಾಕೇಶ್ ಶೆಟ್ಟಿ ಬೆಳ್ಳಾರೆ, ಎಂ.ಬಿ. ಉಮೇಶ್ ಶೆಟ್ಟಿ, ಪ್ರಭಾಕರ್ ವಿ ಶೆಟ್ಟಿಯರಿಗೆ ಬಂಟ ವಿಭೂಷಣ 2024 ಪ್ರಶಸ್ತಿ ಕೊಡ್ದು ಗೌರವಿಸಾಯರು. 18,000 ನಿರ್ಗತಿಕರಿಗೆ ಆಶ್ರಯವನ್ನ ಕಲ್ಪಿಸುವಲ್ಲಿ ಮುಂಚೂಣಿಯಲ್ಲಿರುವವರು ನಮ್ಮ ಸಮಾಜದ ಬಂಧು ಅಂತ ಹೇಳ್ಬೋದು ಅವರನ್ನ. ಹಾಗೆ ನಮ್ಮ ಜೊತೆ ಇದ್ದಾರೆ ಶ್ರೀ ಎಂ.ಬಿ. ಉಮೇಶ್ ಶೆಟ್ಟಿ. ಎಂ.ಬಿ. ಉಮೇಶ್ ಶೆಟ್ಟಿ ಮಂದರ್ತಿ, ಸಮಾಜ
ಮನುಷ್ಯ ಬದುಕಿನ ಮೂಲಭೂತ ಸಿದ್ಧಾಂತ. ನೀನು ಬೆಳೆಯುವುದರ ಜೊತೆಗೆ ಇನ್ನೊಂದಿಷ್ಟು ಜನರಿಗೆ ಬದುಕನ್ನು ಕಲ್ಪಿಸಿಕೊಡುವಂಥ ಆ ಸಿದ್ಧಾಂತಕ್ಕೆ ಒಂದು ಚೌಕಟ್ಟಿನ ಒಳಗಡೆ ಒಂದು ಫ್ರೇಮ್ ಹಾಕೋದಾದರೆ ನಮ್ಮ ಮುಂದಿರುವಂತಹ ಸಾಧಕರು ನಮಗೆ ಕಾಣಿಸ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ತಮ್ಮ ಜೀವನದ ಬಹುಭಾಗವನ್ನು ಅದಕ್ಕಾಗಿ ಆದರ್ಶ್ ಶೆಟ್ಟಿ ಹಾರಾಡಿ ಮಂದಾರ ಶೆಟ್ಟಿ, ಎಚ್ ಪ್ರಸನ್ನ ಶೆಟ್ಟಿ, ಡಾಕ್ಟರ್ ಹರ್ಷಕುಮಾರ್ ರೈ ಮಾಡಾವು ಮೊಕ್ಲೆಗ್ ಯುವ ಬಂಟರತ್ನ ಪ್ರಶಸ್ತಿ ಕೊಡದು ಗೌರವಿಸಾಯರು. ವಂದನೆಗಳು. ಕೃಷಿ ಕ್ಷೇತ್ರದ ಎನ್ ನಾರಾಯಣ ರೈಯರಿಗೆ ಗೌರವಿಸಾಯರು. ಪುತ್ತೂರದ ಕುಮಾರಿ ಸೌಜನ್ಯ SLCಡ್ ಆಜುನುತ 28 ಆಜುನುತ 15 ಅಂಕ ಪಡೆದಿದ್ದದು. ಇಮೇರನ್ನು ಗೌರವಿಸಾದ 10,000 ನಗದನ್ನು ಕುಪ್ಪಿಯಾಯಿರು. ಕುಮಾರಿ ಸೌಜನ್ಯನ ಬಾಳು ಮಂಡಲಾತು ಪ್ರಜ್ವಲ ಆವಡು. ಬನ್ಸ್ ನೌ ಎಡಿಟರ್ ರಂಜಿತ್ ಶೆಟ್ಟಿ ಕಾವೂರು ಪ್ರಾಸ್ತಾವಿಕವಾದ ಪಾತೆರೇರು. ಮಾಜಿ ಶಾಸಕಿಯರು ಬಸ್ರೂರು ಅಪ್ಪಣ್ಣ ಹೆಗ್ಡೆ, ಶಕುಂತಲಾ ಶೆಟ್ಟಿ, ಹರಿಯಡ್ಕ ಚಿಕ್ಕಪ್ಪ ನಾಯ್ಕ, ಕರ್ನೆರೆ ವಿಶ್ವನಾಥ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ, ವಿಜಯ್ ಶೆಟ್ಟಿ ಕಾರ್ಕಳ, ವಸಂತ್ ಶೆಟ್ಟಿ ಬೆಳ್ಳಾರೆ, ನಾಗರಾಜ್ ಶೆಟ್ಟಿ, ಆರೂರು ಜಗದೀಶ್ ಶೆಟ್ಟಿ, ದೇವಿಚರಣ್ ಶೆಟ್ಟಿ, ಜಯರಾಮ್ ರೈ, ಚಂದ್ರಹಾಸ್ ಶೆಟ್ಟಿ, ಹರಿಪ್ರಸಾದ್ ರೈ, ರಮೇಶ್ ಶೆಟ್ಟಿ ಸಿದ್ದಕಟ್ಟೆ, ಲೋಕಯ್ಯ ಶೆಟ್ಟಿ ಮುಂಚೂರು, ಭವ್ಯ ಎ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಒಂದೇ ಹೊರತು ವಿಶ್ವ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು, ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ, ಶ್ರೀದೇವಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಎ ಸದಾನಂದ ಶೆಟ್ಟಿ, ಮಾಜಿ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ, ಪ್ರವೀಣ್ ಬೋಜಾ ಶೆಟ್ಟಿ, ರಂಜಿತ್ ಶೆಟ್ಟಿ ಕಾವೂರ್ರೆಗೂ ಗೌರವಿಸಾಯರು. ಕಾರ್ಯಕ್ರಮಗಳನ್ನು ಮಲ್ಪುನಂಚಿನ ಯೋಗ ಭಾಗ್ಯನು ರಂಜಿತ್ ಶೆಟ್ಟಿ ಬೊಕ್ಕಾರನ ಕುಟುಂಬದ ಕಲೆಗೆ ದೇವರ ಒದಗಾದ ಕೊರಡು ಪಂಡು ಸಮಾಜ ಸೇವೆಯನ್ನು ಮಲ್ತೊಂದು ಮಾತಾ ಕ್ಷೇತ್ರಗಳ ನಿಂತ್ಕೊಂಡು ಪುನಾರನ್ನು ಪಂಡಗ ಅವು ನಮ್ಮ ಪ್ರವೀಣ್ ಬೋಜಾ ಶೆಟ್ಟಿ. ಧೀರಜ್ ರೈ ಸಂಪಾಜೆ ಪ್ರಾರ್ಥನೆ ಪಂಡೇರು. ಕದ್ರಿ ನವನೀತ್ ಶೆಟ್ಟಿ, ಪ್ರಿಯಾ ಹರೀಶ್, ಸಾಹಿಲ್ ರೈ, ಆರ್ಜೆ ನಯನ ಕಾರ್ಯಕ್ರಮ ನಿರೂಪಣೆ ಮಾಡ್ತೇರು. ಸ್ವಾಗತ ಸಮಿದ್ದ ದಿವಾಕರ್ ಸಾಮಾನಿ ಸಭೆ ನೆತ್ಕೊಂಡು ಸೊರ್ಮೆ ಸಂದಾಯರು. ಸುದ್ದಿಗೊಂಚಲ್ಗೆ ಸ್ವಾಗತ.
ಪಿಲಾರುಪಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ರಕ್ತೇಶ್ವರಿ ಕ್ಷೇತ್ರದ 10ನೇ ವರ್ಷದ ಪ್ರತಿಷ್ಠಾ ವರ್ಧಂತಿದ ಅಂಗವಾದ ದುರ್ಗಾ ನಮಸ್ಕಾರ ಪೂಜೆನು ಸೋಮವಾರ ಬಯ್ಯ ನಡಪಾಯರು. ಪಿಲಾರುಪಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ಬೊಕ್ಕ ರಕ್ತೇಶ್ವರಿ ಕ್ಷೇತ್ರದ 10ನೇ ವರ್ಷದ ಪ್ರತಿಷ್ಠಾ ವರ್ಧಂತಿದ ಅಂಗವಾದ ದುರ್ಗಾ ನಮಸ್ಕಾರ ಪೂಜದ ಸಂಭ್ರಮಲೆಯನ್ನು ಸೋಮವಾರ ಬಯ್ಯಡ ನಡಪಾಯರು. ಮಂಜೇಶ್ವರ ಶನೀಶ್ವರ ಮಂದಿರದ ಶ್ರೀ ಕೃಷ್ಣ ಭಟ್ರನ ನೇತೃತ್ವದ ಬೇತೆ ಬೇತೆ ವೈದಿಕ ಬೊಕ್ಕ ಧಾರ್ಮಿಕ ವಿಧಿವಿಧಾನಗಳು ನಡೆತಂಡು. ರಾತ್ರಿ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತಂಡು. ನವ್ಯ ಸುಧೀರ್ ಪೂಜಾ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಪಿಲಾರ್ ಪಲ್ಲದ ನಾಗರಿಕರು ಬೊಕ್ಕ ಊರ್ದ 10 ಸಂಸ್ಥೆರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು.
ನ್ಯೂಸ್ಗೆ ಸ್ವಾಗತ. ಕರಿ 2 ದಿನದಿಂದ ಬರುಂದುಪುನ ಬರ್ಸಗು ಶಿಥಿಲ ಆದಿತ್ತಿನ ಶಾಲೆದ ಆವರಣದ ಗೋಡೆ ಬೂರ್ದು 3ನೇ ಕ್ಲಾಸ್ದ ವಿದ್ಯಾರ್ಥಿನಿ ಶಾಜಿಜಾ ಬಾನು ತೀರ್ಪೋಯಿನ ಘಟನೆ ಹರೇಕಳ ನ್ಯೂಪಟ್ಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಸೋಮವಾರ ನಡೆದಿದೆ. ಕರಿ 2 ದಿನದಿಂದ ಬರುಂದಿತ್ತಿನ ಬರ್ಸಗು ಶಾಲೆದ ಆವರಣ ಗೋಡೆ ಬೂರ್ದು ನ್ಯೂಪಟ್ಪು ನಿವಾಸಿ ಸಿದ್ದಿಕ್ ಜಮೀಲಾ ದಂಪತಿಲೆನ ಮಗಳು 7 ವರ್ಷದ ಶಾಜಿಯಾ ಬಾನು ತೀರ್ಪೋಯಿನ ಘಟನೆ ಹರೇಕಲ ನ್ಯೂಪಟ್ಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಸೋಮವಾರ ನಡೆದಿದೆ. ಶಾಲೆಡು ಕುರ್ನಾಡು ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ದ NSS ಶಿಬಿರ ನಡೆದೊಂದಿದ್ದು ಶಾಲೆದ ವಿದ್ಯಾರ್ಥಿಗಳ ಭಾಗವಹಿಸಿದ್ದರು. ಸೋಮವಾರ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಚಟುವಟಿಕೆಗಳು ಇತ್ತಿನ ಹಿನ್ನೆಲೆಡು ಕೈತಲ್ದಿ ಇಲ್ಲು ಪುನಃ ವಿದ್ಯಾರ್ಥಿನಿ ಶಾಜಿಯಾ ಬಾನು ಭಾಗವಹಿಸಿದ್ದಳು. ಬಯ್ಯ ಬನ್ನಗ ಶಾಲಾ ಕಾಂಪೌಂಡ್ ಗೇಟಡು ಗೊಪ್ಪುದಿದ್ದು ಅಪಗ ಕಾಂಪೌಂಡ್ ಪಿಲ್ಲರ್ದ ಒಟ್ಟು ಶಾಜಿಯಾ ಮಿತ್ತು ಬೂರುಂಡು. ಸ್ಥಳೀಯರು ಬಚಾವ್ ಮಲ್ಪೆರೆ ಬತ್ತಂಡಲ ಬಾಲಕಿನ ಜೀವ ಒರಿಪಾರೆ ಸಾಧ್ಯಾತೇಜಿ. ಘಟನೆದ ಸಂದರ್ಭಡೆ ನನ್ನಲ ಎನ್ಮ ವಿದ್ಯಾರ್ಥಿಗಳು ಕೈತಲ್ಲೇ ಇತ್ತೇರು. ಸುಹೇಲನ ಕಾರ್ಗ್ ಗಾಯ ಆಯಿನ ಬುರ್ದು ಬಾಕಿ ಜೋಕ್ಲಿಗೆ ದಾಲ ತೊಂದರೆ ಆತೇಜಿ. ಶಾಜಿಯಾ ಅಪ್ಪ ಅಮ್ಮ ಸಹೋದರ ಸಹೋದರಿಯೇನು ಅಗಲ್ದಿರು. ಉಲ್ಲಾಲ ತಹಶೀಲ್ದಾರರು ಪ್ರಶಾಂತ್ ಪಾಟೀಲ್, ಕಂದಾಯ ನಿರೀಕ್ಷಕರು ಪ್ರಮೋದ್ ಕುಮಾರ್ ಬೊಕ್ಕ, ಕೋಲಾಜೆ ಪೊಲೀಸ್ ಇನ್ಸ್ಪೆಕ್ಟರ್ ರವೀಂದ್ರ, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಾಗಿಗೆ ಬತ್ತದು ಪರಿಶೀಲನೆ ಮಲ್ತದಿರು. ಕೊಲಾಜೆ ಪೊಲೀಸ್ ಠಾಣೆಡು ಪ್ರಕರಣ ದಾಖಲಾತಂಡು. ಸುದ್ದಿಗೊಂಚಲ್ಗೆ ಸ್ವಾಗತ. ಬಲಿಪೆ ತುಳು ಚಿತ್ರ ಮೇ 24 ತಾರೀಕಿಗೆ ಪತ್ತನಾಜದ 8 ದಿನ ತಾನಿ ಬಿಡುಗಡೆಗೆ ತಯಾರಾತಂಡು. ಮಾತಾ ತುಳುವೇರು ಚಿತ್ರನ್ ತೂದು ಬೆಂಬಲ ಕೊರಡು ಪಂಡದು ಚಿತ್ರಡು ವಿಶೇಷ ಪಾತ್ರಡು ಅಭಿನಯ ಮಲ್ತಿನ ತುಳುವ ಬೋಳ್ಳಿ ದಯಾನಂದ್ ಕತ್ತಲ್ ಸಾರ್ ಸುದ್ದಿಗೋಷ್ಠಿ ತೆರಿಪಾದರು. ಮಾತಾ ತುಳುವೇರು ಸೇದು ತಯಾರ್ ಮಲ್ತಿನ ಬಲಿಪೆ ತುಳು ಚಿತ್ರ ಮೇ 24 ಪತ್ತನಾಜದಾನಿ ಚಿತ್ರಮಂದಿರಲೆಡು ಬಿಡುಗಡೆ ಆಯ್ರೆ ಉಂಟು. ಬಲಿಪೆ ಪಂಡ ದೈವದ ವಾಹನ ನೂದು ಪೀಲಿಕ್ಲೆದ ಶಕ್ತಿರ್ ಪಡೆಯಿನ ಮಲ್ಲಪೀಲಿ ಎಂಡೋಸಲ್ಫಾನ್ ಸಂತ್ರಸ್ತೆರೆನ ಬೇನೆ ಬೇಜಾರ್ದೊಟ್ಟಿಗೆ ತುಳುನಾಡದ ದೈವಲದ ನಂಬಿಕೆನ್ ತೆರಿಪಾವನ ಕಥೆನ್ ಪಡೆದುಂಡು. ತಾನಲ್ಲ ಈ ಚಿತ್ರಡು ವಿಶೇಷ ಪಾತ್ರಡು ಅಭಿನಯ ಮಲ್ತದೆ ಪಂಡದು ತುಳುವ ಬೊಳ್ಳಿ ದಯಾನಂದ್ ಕತ್ತಲ್ ಸಾರ್ ತೆರಿಪಾಯರು. ಅಂಡ ಸಾಮಾಜಿಕ ಜಾಲತಾಣಡು ಅತ್ತಂಡ ನೆಟ್ ಮಲ್ಪನಂಚಿತ್ತನ ವ್ಯವಸ್ಥೆ ಮಲ್ತದೆ. ಇನ್ನು ಕೂಡ ಚಲನಚಿತ್ರದ ನಿರ್ಮಾಪಕರಿನ ಭವಣೆ ಮಾತೆರೆಗ್ಲ ಗೊತ್ತಿಪ್ಪು ಆ ಕಷ್ಟ ಮಾತೆರೆಗ್ಲ ಗೊತ್ತಿಪ್ಪು ಅಂಡ ಪಜೆ ಇತ್ತಿನಾತೆ ಕಾರ್ನೀಡೋಡು ಬನ್ಪನ ನೆತ್ತ ಅನ್ವಯ ಈ ಚಲನಚಿತ್ರ ಒಂಜಿ ತೆರೆಕೆ ಬರ್ಪನಂಚಿತ್ತನ ಸಂದರ್ಭಡು ಒಂಜಿ ಈ ಪೊರ್ತುಡು ಈ ರೀತಿ ಒಂಜಿ ಪತ್ರಿಕಾಗೋಷ್ಠಿ ಮಲ್ತೊಂದುಳ್ಳ ಹೃದಯ ಶ್ರೀಮಂತಿಕೆದ ಕೊಡ್ಲದ ಮಾಧ್ಯಮ ಮಿತ್ರರು ದಯಮಲ್ತದು ತುಳು ಚಲನಚಿತ್ರ ಆಯ್ನ ಚಿತ್ರ ಒಂದೇನು ಗೆಲ್ಲದು ಕೊರಪರ ಪಂಡದು ಇಡೀ ತಂಡದ ಪರವಾದಿ ಅನ್ನಿಕೆಲ್ಲ ವಿನಮ್ರವಾದ ವಿನಂತಿ ಮಲ್ತೊಂದುಳ್ಳೆ ನಿಖಲ್ನ ಆಸಕ್ತಿಪ್ಪು ಯಾನ ದಾದ ಪಾತ್ರ ಮಲ್ತದುಳ್ಳೆ ಅಂತ ನೆಟ್ಟು ಯಾನ ಒಂಜಿ ವಿಶೇಷ ಪಾತ್ರದ ಯಾಕೆಂಡ ದೈವಾರಾಧನದ ಬಗ್ಗೆ ಅತ್ತಂಡ ದೇವತಾರಾಧನದ ಬಗ್ಗೆ ಈ ನೆಲತ ಸಂಸ್ಕೃತಿದ ಬಗ್ಗೆ ಒಂಜಿ ಸಂದೇಶ ಕೊರ್ಪನ ಪಾತ್ರ ಉಂಡು ಇದು ಮಲ್ಪೋಡು ಬಂದಾಗ ನಮ್ಮ ಒತ್ತೊಂದ ಅವೇನ ಪರಿಶೀಲಿಸಿದಾಗ ಅವು ಒಂಜಿ ಅಮೂಲ್ಯ ಪಾತ್ರ ಅಂದಾಂಡು ಅವೇನ ಯಾನು ಮಣ್ತದೆ. ಮಾತ ಕಲಾವಿದರೆಲ್ಲ ಎಡ್ಡೆ ನಟನೆ ಮಲ್ತಾರೆ ಮನೆ ಪ್ರೀಮಿಯರ್ ಶೋಟ್ ಎಡ್ಡೆ ರಿವ್ಯೂ ಬೈದನ್ನಂಕ್ ಎಡ್ಡೆ ಪ್ರದರ್ಶನ ಆತಂದು ಬೊಕ್ಕೋ ಒಂಜಾತ ಹಾಸ್ಯುಡ್ಲ ಒಂಜಿ ಗೌರವಯುತವಾದ ಹಾಸ್ಯುಡ್ಲ ಗೌರವಯುತವಾದ ಚಿತ್ತನ ಹಾಸ್ಯ ಒಳ್ಳೆಯ ಕಾರಣಗೂ ಅಸಭ್ಯವಾಯಿನ ಚಿತ್ತನ ಹಾಸ್ಯಗಳು ದಾಂತೆ ಒಂಜಿ ಕುಟುಂಬ ಸಮೇತರಾದ ತೂಪನ ಚಿತ್ತನ ಚಲನಚಿತ್ರ ಸಹಕಾರ ಮಲ್ಪಲೆ ಸೊಲ್ಮೆ. ನಿರ್ದೇಶಕರು ಪ್ರಸಾದ್ ಪೂಜಾರಿ, ನಿರ್ಮಾಪಕರು ಹೇಮಂತ್ ಸುವರ್ಣಪಾತಿರೊಂದು ಬಲಿಪೆ ಚಿತ್ರಗು ಮಾತಾ ತುಳುವೇರು ಬೆಂಬಲ ಕೊರಡು ಪಂಡದ ಕೇನೊಂಡೇರು. ಪಂಡ ನೂದು ಪಿಲಿತ ತಾಟ ತಿಪ್ಪನ ಒಂಜಿ ಪಿಲಿ ಎಂದು ಪಂತೇರು ಅಂಚಿತ್ತನ ಒಂಜಿ ಕಾನ್ಸೆಪ್ಟ್ ಪತ್ತೊಂದು ಅಂಚನೆ ಮುಲ್ತ ದೈವಾರಾಧನೆ ನೆತ್ತ ಕಾನ್ಸೆಪ್ಟ್ ಪತ್ತೊಂದು ಒಂಜಿ ಕ್ಲೀನ್ ಹಾಸ್ಯ ಈ ಪ್ರಕಾರ ಇಂಕ್ಲ ಈ ಮೂವಿನ ಪಣತದ. ಸ್ಪೆಷಲ್ ಥ್ಯಾಂಕ್ಸ್ ಟು ಹೇಮಂತ್ ಸರ್. ಈತ್ ಟೈಮು ಇಂಕ್ಲೆಗ್ ಸಪೋರ್ಟ್ ಮಾಡ್ತದು ಈ ರೇಂಜಿಗೆ ಕೊನೋಡಾನ ಮಸ್ತ್ ಬಂದ ಬರ್ತದ ಅಂಚನೆ ದಯಾನಂದ್ ಕತ್ತಲ್ ಸರ್ ಫಸ್ಟ್ 24 ರಿಲೀಸ್ ಆಗುಂಟು ಬಲಿಪೆ ಮೂವಿ ಪೂರ ದಯಾನಂದ್ ಕತ್ತಲ್ ಸರ್ ದಯಟು ಈತ್ ಪೂರ ಬೈದಂಡು ಪೂರ ಟೀಮ್ ವರ್ಕ್ ಹೀರೋಡು ಹೀರೋಯಿನವರು ವಿಲನವರು ಪೂರೇನು ಸಪೋರ್ಟ್ ವರ್ಕ್ ಪೂರೆಲ್ಲ ಬತ್ತು ಈಗ ಆಶೀರ್ವಾದ ಮಾಡ್ಬೇಕು. ನಾಯಕ ನಟಿ ಹರ್ಷಿತ್ ಬಂಗೇರ, ನಾಯಕಿ ನಟಿ ಅಂಕಿತಾ ಪಟ್ಲ, ಸಹ ನಿರ್ದೇಶಕರು ಅಭಿಷೇಕ್ ಅರ್ಕುಳ, ಸಂಗೀತ ನಿರ್ದೇಶಕರು ಆಕಾಶ್ ರೆಡ್ಡಿ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲ್ಗೆ ಸ್ವಾಗತ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಡ್ಲ ಎಂದಿತ ಮುಡಿಪು ಘಟಕದ ಮುತಾಲಿಕೆಡು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರೆನ ಸಾರಥ್ಯಡು
ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಚೆ ಮುಕ್ಲೇರ್ದು ಅಯೋಧ್ಯ ದೀಪ ಯಕ್ಷಗಾನ ಬಯಲಾಟ ಬೋಳಿಯಾರ್ ಅಮರ್ದೀಪ್ ಸಭಾಂಗಣ ಸೋಮವಾರ ಬಯ್ಯಗ ಪ್ರದರ್ಶನ ಕುಡ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಮುಡಿಪು ಘಟಕದ ಮುತಾಲಿಗೆಡು ಪಾವಂಚೆ ನಾಗವೃಜ ಕ್ಷೇತ್ರ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿದ ಕಲಾವಿದರಿರ್ದು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯಡ್ ಅಯೋಧ್ಯ ದೀಪ ಯಕ್ಷಗಾನ ಬಯಲಾಟ ಬೋಳಿಯಾರ್ ಅಮರ್ದೀಪ ಸಭಾಂಗಣ ಸೋಮವಾರ ಬಯ್ಯಗ ಪ್ರದರ್ಶನ ಬೋಳಿಯಾರ್ ಶ್ರೀ ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನದ ವಿಶೇಷ ಕುಣಿತ ಭಜನೆಡ್ ಮೇಳದ ದೇವರಿನ ಭವ್ಯ ಮೆರವಣಿಗೆಡ್ ಬೋಳಿಯಾರ್ ಅಮರ್ದೀಪ್ ಕಾಂಪ್ಲೆಕ್ಸ್ ಅಟನೆ ಮಲ್ತಿನ ಚೌಕಿಗೆ ಎತ್ಕೊಂಡು ಚೌಕಿ ಪೂಜಾ ಸಂಭ್ರಮ ನಡೆದನು. ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ 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 ಹನುಮಾನ್ ಜೈ ಜೈ ಹನುಮಾನ್ ಜೈ ಜೈ ಜೈ
ಉಂದುವೆ ಪೊರ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ಟರಿಗೆ ಮಾನಾದಿಗೆ ಮಲ್ತೇರು. ಬರ್ಸ ಬರ್ಪುಂಡ ಪಂಡದು ಮಾತೆರ್ಲ ಪನೊಂದಿತ್ತೇರು ಆಂಡ ಬರ್ಸ ಬತ್ತಂಡ ನಂಗೆ ತೊಂದರೆ ಆಂಡಲ ಊರಿಗೂ ಎಡ್ಡೆ ಆತಂಡು. ಬರ್ಸ ಬರಡು ಪಂಡದು ಮಾತೆರ್ಲ ಕಾತೊಂದಿತ್ತೇರು ಅಂಚಾದು ದೇವೇರ್ನ ಅನುಗ್ರಹ ಉಂಡು ಪಂಡದು ಪನೊಲಿ. ಊರಿಗೂ ಉಪಕಾರ ಮಲ್ಪುನ ಸಹಕಾರ ಮಲ್ಪುನ ಮನೋಭಾವ ಬೋರ್ಡು ಪಂಡ ತೆರಿಪಾಯಿನ ಪಟ್ಲ ಸತೀಶ್ ಶೆಟ್ರು ತಂಕು ತೋಚಾಯಿನ ಅಭಿಮಾನಗ ಸೊಲ್ಮೆ ಸಂದಾಯರು. ಪ್ರತಿ ವರ್ಷ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಘಟಕದ ಮೂಲಕ ಮಾಡ್ತಾ ಇದೆ. ಸಂತೋಷ್ ರೈಗಳ ನೇತೃತ್ವ ಅಧ್ಯಕ್ಷರಾಗಿ ಪ್ರತಿ ವರ್ಷ ಕೂಡ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ವರ್ಷ ಗೋಡೆಯಲ್ಲಿ ತನ್ನ ಮಾಲ್ನಲ್ಲಿ ಆಗಲಿಕ್ಕೆ ಮೊದಲಿಂದ ಆಶೆಯಾಗಿತ್ತು. ಇವತ್ತು ಬಹಳ ವಿಶೇಷ ಏನಂತ ಕೇಳಿದರೆ ನಮಗೆ ಸ್ವಲ್ಪ ಮಂದಿಗೆ ಮಳೆ ಬಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ನಮಗೆ ತೊಡಕಾಗಿದೆ ಹೌದು, ಆದರೆ ಇದನ್ನು ತೊಡಕುವುದಾಗಿ ನಾವು ಹೇಳಲಿಕ್ಕೆ ಇಲ್ಲ. ಯಾಕೆಂದರೆ ಇಡೀ ದೇಶದಲ್ಲಿ ನಾವು ಕಾಲಿಗೆ ಮಳೆ ಬರಬೇಕು ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಳೆ ಬರದೆ ಅಂತ ಹೇಳಿದರೆ ದೇವರಿಗೆ ಅದು ಸಮರ್ಪಣೆ ಆಗಿದೆ ಎಂಬುದಾಗಿ ನಾವು ಎಲ್ಲರೂ ತ್ಯಾಗಮಯಿಗಳಾಗಿವೆ. ನಮಗೆ ತೊಡಕಾಗಿದೆ ಅಯ್ಯೋ ಬಸ್ ಬರ್ತದೆ ಅಂತ ಹೇಳಿ ನಾವೆಲ್ಲರೂ ಖುಷಿಯಲ್ಲಿ ಅಂತ ಹೇಳಿದ್ರೆ ಸಂತೋಷ ಎಲ್ಲರೂ ನಾವು ಮಾತಾಡಿದ್ದೇವೆ. ಊರಿಗೆ ಆಡತ್ತ ನಂಗೆ ಪತ್ರಿಯಾಗಿ ತೊಂದರೆ ಊರಿಗೆ ಆಡತ್ತ ಅದು ಬಹಳ ಮುಖ್ಯ. ನಾವು ಸರ್ವರು ಊರಿಗೆ ಸಹಕಾರ ಮಾಡುವ ಹಾಗೆ ಆ ಮನೋಭಾವವನ್ನು ನಾವು ಬೆಳೆಸಿಕೊಳ್ಬೇಕು. ಹಾಗಾಗಿ ನಮಗೆಲ್ಲರಿಗೂ ಇವತ್ತು ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಮಗೆ ಮಳೆ ಬಂದು ಭೂಮಿ ತಂಪಾಯಿತು. ಇದು ಸುಬ್ರಹ್ಮಣ್ಯನ ಅನುಗ್ರಹ. ಯಕ್ಷಧ್ರುವ ಪಟ್ಲ ಮುಡಿಪು ಘಟಕದ ಗೌರವಾಧ್ಯಕ್ಷರು ಟಿಜಿ ರಾಜಾರಾಮ್ ಭಟ್ ಪಾತಿರೊಂದು ಪಾವಂಜ ಮೇಳ ಪನ್ಪಿನವು ಇನಿ ಗಜಮೇಳ ಅದು ಬುಲೆತಂಡು ಆ ಮಟ್ಟಗ ಪಟ್ಲ ಸತೀಶ್ ಶೆಟ್ರು ಅವೆನು ಬುಲೆಪಾದೇರು. ಪಾವಂಜಿ ಮೇಳ ಇಂಚೆನೆ 100 ಕಾಲ ದುಮ್ಮರಿಯಡು ಪಟ್ಲ ಸತೀಶ್ ಶೆಟ್ರಿಗೆ ಕಾಸ್ ಮಲ್ಪುನಿಂದ ಇತ್ತಂಡ ಎಂಚಲ ಮಲ್ತದೊಲಿ ಆಂಡಾರು ಅಶಕ್ತ ಕಲಾವಿದರಿಗೆ ಸಗಾಯ ಮಲ್ಪುನಂಚಿನ ಎಡ್ಡೆ ಬೇಲೆನು ಮಲ್ತೊಂದುಲ್ಲೇರು. ಇದು ನಿರಂತರವಾದ ನಡಪಡ ಪಣದ ಹಾರೈಸೇರು. ನಮ್ಮೆಲ್ಲರ ಅಭಿಮಾನದ ಪಾವಂಜ ಮೇಳ ಇವತ್ತು ಗರಿಗೆದರಿ ನಿಂತಿದೆ. ಹಲವಾರು ಜನ ಕಲಾವಿದರಿಗೆ ಜೀವನವನ್ನು ಕೊಟ್ಟಂತಹ ಬದುಕನ್ನು ಕಟ್ಟಿಕೊಂಡಂತಹ ಪಾವಂಜ ಮೇಳ 100 ಕಾಲ ನಡೆಯಲಿ ಎಂದು ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಹಣ ಮಾಡಿ ಮನೆಗೆ ತಕೊಂಡು ಹೋಗುವುದಿತ್ತು ಸತೀಶ್ ಶೆಟ್ಟರಿಗೆ, ಹಣವನ್ನು ಬಾಚಿತ್ತುಕೊಂಡು ಹೋಗುವುದಿತ್ತು ಮನೆಗೆ, ಆದರೆ ಅವರು ಹಾಗೆ ಮಾಡಲಿಲ್ಲ. ತನ್ನ ಅಭಿಮಾನಿಗಳನ್ನು ಒಂದು ಕಡೆ ಕಟ್ಟಿ ಹಾಕಿ, ಹಗ್ಗ ಇಲ್ಲದೆ ಕಟ್ಟಿ ಹಾಕಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟನ್ನು ಆರಂಭ ಮಾಡಿ ಆ ಮೂಲಕ ಕಲಾವಿದರಿಗೆ ಮನೆ, ಅಶಕ್ತ ಕಲಾವಿದರಿಗೆ ಸಹಾಯ, ಕಲಾವಿದರಿಗೆ ಇನ್ಶೂರೆನ್ಸ್, ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಈ ರೀತಿ ಯಕ್ಷಗಾನ ವೃತ್ತಿಪರ ಕಲಾವಿದರನ್ನ ಸಾಕಿ ಸಲುವಂಥ ಕೆಲಸವನ್ನು ಪಟ್ಲ ಸತೀಶ್ ಶೆಟ್ಟರು ಮಾಡಿದರು. ಎಷ್ಟೋ ಜನ ಮೇಳ ಯಜಮಾನರುಗಳಿದ್ದಾರೆ. ಎಲ್ಲೂ ಕೂಡ ಹಣವನ್ನು ಬಾಚಿ ಮನೆಗೆ ತಕ್ಕೊಂಡವರೇ ಬಹಳ. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಹೆಸರಿನಲ್ಲಿ ಆರಂಭವಾಗಿರುವ ಯಕ್ಷಗಾನ ಮೇಳ ಇವತ್ತು ವಿಶ್ವವಿಖ್ಯಾತಿಯಾಗಿದೆ. ಕೇವಲ ಬೋಳಿಯಾರು ಮಂಗಳೂರಿಗೆ ಮಾತ್ರ ಆ ಮೇಳ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಬೆಳೆದಂಥ ಮೇಳ ಅದು ಪಾವಂಜಿ ಮೇಳ. ವಾಮನನಾಗಿ ಯಕ್ಷಗಾನ ಪ್ರವೇಶ ಮಾಡಿದ ಪಟ್ಲ ಸತೀಶ್ ಶೆಟ್ಟಿ ಇವತ್ತು ತ್ರಿವಿಕ್ರಮನಾಗಿ ಈ ಯಕ್ಷಗಾನ ಕೀರ್ತಿಯನ್ನು ಜಗದಗಲ ಹಬ್ಬಿಸಿದ್ದಾರೆ. ಒಂದು ದಿವಸ ಫೋನ್ ಮಾಡಿದ್ರೆ ಹೇಳ್ತಾರೆ ಆಮೇಲೆ ನ್ಯೂಯಾರ್ಕ್ ಉಳ್ಳೆ ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಮಾಡಿ ಹೇಳ್ತಾರೆ ನಾನು ನ್ಯೂ ಜರ್ಸಿ ಉಳ್ಳೆ ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಮಾಡಿ ನಾನು ಜಪಾನ್ ಉಳ್ಳೆ ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಮಾಡಿದರೆ ಅಬುದಾಬಿ ಉಳ್ಳೆ ಅಂತ ಹೇಳ್ತಾರೆ, ದುಬೈ ಉಳ್ಳೆ ಅಂತ ಹೇಳ್ತಾರೆ. ಇಡೀ ಜಗತ್ತಗೆಲ್ಲ ತೆಂಕುತ್ತಿನ ಯಕ್ಷಗಾನವನ್ನು ಮೆರೆಸಿದ ಕೀರ್ತಿ ಈ ಅದ್ಭುತ ಬಾಲಕನಿಗೆ ಸಲ್ಲಬೇಕಾದ. ನಾನು ಅದ್ಭುತ ಬಾಲಕ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಹೇಳಿದೆ. ಹಾಗೆ ನೋಡಿದರೆ ಪಟ್ಲ ಸತೀಶ್ ಶೆಟ್ಟರ ಮನೆ ಯಕ್ಷಗಾನಕ್ಕೆ ಹೊಸ ಮನೆ ಏನಲ್ಲ, ಯಕ್ಷಗಾನಕ್ಕೆ ಹೊಸ ಮನೆಯಲ್ಲ. ಯಕ್ಷಗಾನಕ್ಕೆ ಪಟ್ಲ ಮನೆದು ಹಳೆ ಮನೆ.
ಸತೀಶ್ ಶೆಟ್ಟಿ ತಂದೆ ಪಟ್ಲ ಮಾಬಲ್ ಶೆಟ್ಟಿಯವರು ಒಬ್ಬ ಚತುರ ಯಕ್ಷಗಾನ ಸಂಘಟಕ. ಪಟ್ಲ ಸತೀಶ್ ಶೆಟ್ಟಿ ತಂಕ್ ದಿಂಜ ಆತ್ಮೀಯರು ಆರೀನಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬುಲ್ಲೆದಿರು ಪಂಡದು ಮುಡಿಪು ಘಟಕದ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಎಡಬಯಕೆರು. ಇನ್ನು ಇತ್ತ ಕಾರ್ಯಕ್ರಮ ಭಾರಿ ಮಲ್ಲ ರೀತಿಯ ಆವಡು ಪಂಡದ ಎಂಗ್ಲ ಮನಸ್ಸಿರಿತ್ತಂದ್ರೆ ಪ್ರಾರ್ಥನೆ ಮಂತ ದೇವರ ಅವಕಾಶ ಕೊಡ್ತಿದ್ದಾರೆ. ಆಂಡ ಈತ್ ಮಲ್ಲ ಸಭೆಟ್ಟು ಬರ್ತದೆ ಬರ್ಸ ಬತ್ತನಲ್ಲ ಈತ್ ಮಲ್ಲ ಸಭೆಟ್ಟು ಬರ್ತದೆ ದೇವರನ್ನ ಪ್ರಸಾದ ಸ್ವೀಕಾರ ಮಂತದ್ದು ಈತ್ ಮಲ್ಲ ಉಂತದನ್ನ ಒಂದು ಪಟ್ಲ ಸತೀಶಣ್ಣನ ಅಭಿಮಾನೋಡ್ಲ 6 ಮನ್ಪುನಂಚಿನ ಸಮಾಜ ಸೇವೆ ಬೇತೆ ತಿಕ್ಕಟ್ಟು ಬೇತೆ ಟ್ರಸ್ಟ್ ಉಂಟು. ಆಂಡ ಈ ರೀತಿಯ ಟ್ರಸ್ಟ್ 13 ಕೋಟಿ ರೂಪಾಯಿನೇ ಯಕ್ಷಗಾನದ ಕಲಾವಿದರೆ ಪಾಪದ ಕಲಾವಿದರಿಗೆ ಇಲ್ಲಿ ಕಟ್ಟದು ಕೊಡ್ತಿಲ್ಲ. ಅಕ್ಲಿನ ಜೋಕ್ಲೆಗ್ ಅಕ್ಲ ಇಲ್ಲದಕ್ಲಿಗೆ ಪತ್ತನ ಕಷ್ಟದಪ್ಪಗ ಸ್ಕಾಲರ್ಶಿಪ್ ಆದಿಪ್ಪು ಬೇತೆ ಧನ ಸಹಾಯ ಆದಿಪ್ಪು ಈ ರೀತಿ ಕೊರ್ಪುನ ಒಂಜಿ ವಾ ಟ್ರಸ್ಟ್ ಇಲ್ಲ ಆತಜಿ ಆಯರ್ಲ ಸಾಧ್ಯಜ್ಜಿ ಅರ್ನ ಕನಸು ನಾನಾತುಂಡು ಆ ಕನಸು ನೆರವೇರಡ್ನ ನಮ್ಮ ಮಾತ ಸಹಕಾರ ಬೋರ್ಡು ಎಲ್ಲಂಜಿದ ಕಾರ್ಯಕ್ರಮ ಯಶಸ್ವಿ ಆಡು ದಿಂಜ ಪಾತೆರೆ ಪೋಪು ಗೊತ್ತುಂಡು ಸಮಯದಂದು ಅಂಚಾದ ಸತೀಶನ್ನೇ ಒಂಜಿ ಕಾಲೋಡು ಎನ್ನ ಬಾರಿ ಮಲ್ಲ ಮಿತ್ರ ಇರಿ ಇನಿಕೋಡಿ ಹತ್ತು ಅಪ್ಪ ಕೇವಲ ದಕ್ಷಿಣ ಕನ್ನಡ ತಾಲೂಕು ಮಾತ್ರ ಸೀಮಿತ, ಇದು ಜಿಲ್ಲೆಗೆ ಸೀಮಿತ, ಇದು ರಾಜ್ಯ ರಾಷ್ಟ್ರ ಇನಿ ಅಂತಾರಾಷ್ಟ್ರೀಯ ಮಟ್ಟಡು ಆದ್ರೆ ಈ ರೀತಿ ಅಮೇರಿಕಾ ಆದಿಪ್ಪು ಲಂಡನ್ ಆದಿಪ್ಪು ಆಸ್ಟ್ರೇಲಿಯಾ ಆದಿಪ್ಪು ದುಬೈ ಆದಿಪ್ಪು ಸಿಂಗಾಪುರ ಆದಿಪ್ಪು ವಾ ದೇಶಡುಂಡು ಅವಳು ಸತೀಶಣ್ಣನ ಅಭಿಮಾನಿಲೇನ ಆ ಫೇಸ್ಬುಕ್ ವಾಟ್ಸಪ್ ಬೇತೆ ನೆಟ್ಟು ತೂಣಗ ಅತ್ಯಂತ ಖುಷಿ ಹಾಕೊಂಡು ಅರ್ನ ಪುದರ್ ನಾನಾತ್ ಉತ್ತುಂಗ ಸ್ಥಿತಿಗೆ ಏರಾಡು ನಾನಾತ್ ಸೇವೆ ಮಾಡ್ಪುನ ಶಕ್ತಿನ ಪರಮಾತ್ಮೆ ಸತೀಶಣ್ಣಗೆ ಒದಗಾವಡು ನಂಗೆ ನಿತ್ಯ ನಿರಂತರವಾದ ಐನ ತೂಪು ನಂಚಿನ ಯೋಗಲ ಕೇನು ನಂಚಿನ ಭಾಗ್ಯಲ ಆರೆಗೆ ಸನ್ಮಾನ ಮನ್ಪುನಂಚಿನ ಆ ಯೋಗಲ ದೇವರ ಕರುಣಿಸವಡು ಪನ್ನೊಂದು ನವೀನ್ ಪಾದಲ್ಪಾಡಿ ಸೇರ್ನಂಚ ಮುಡಿಪು ಘಟಕದ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ವಿನಯ್ ಕೃಷ್ಣ ಸಭೆ ನಿತ್ಕೊಂಡು ಸಭೆ ಸುಧಾರಿಕೆ ಮಾಡ್ತೇರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿಲೆಗೆ ತೋಂದುಪ್ಲೆ ಪೊಸಕುರಲ್ 24x7.